ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ನಾನು ಪ್ರೀತಿಯಿಂದ ನಮ್ಮ ಮನೆಯವ್ರಿಗೆ ಕೊಡುವಂತ ಗಿಫ್ಟ್ ಐಟಮ್ಸ್ ನ ತೋರಿಸ್ತಾ ಇದ್ದೀನಿ. ಇದು ಲೇಡೀಸ್ಗೆ ಮಾತ್ರ ಈ ಗಿಫ್ಟ್ ಐಟಮ್ಸ್. ನನಗೆ ಚಿಕ್ಕ ಮಂದಿರು, ದೊಡ್ಡ ಮಂದಿರು, ಮಾಮಿ ಇವರೆಲ್ಲ ಇದ್ದಾರೆ. ಸೊ ಇವ್ರಿಗೆ ಎಲ್ಲಾರ್ಗೂ ಗಿಫ್ಟ್ ಮಾಡಬೇಕು ಅಂತ ನಾನು ತಗೊಂಡ್ ಬಂದಿದ್ದೀನಿ ಕೆಲವೊಂದು ಐಟಮ್ಸ್ ನ ಅಂಡ್ ನನ್ನ ಕಸಿನ್ಸ್ಗೂ ಕೂಡ. ಸೊ ಅದೇನು ಅಂತ ತೋರಿಸ್ತೀನಿ. ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಂಕ್ಷನ್ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ಎಲ್ಲಾ ಕಡೆ ಹೋಗ್ತೀವಿ, ಬಟ್ ಔಟ್ಫಿಟ್ ನ ಚೆನ್ನಾಗಿ ಹಾಕ್ತಿವಿ. ಇದ್ರ ಜೊತೆಗೆ ಸ್ಯಾಂಡಲ್ಸ್ ಕೂಡ ಚೆನ್ನಾಗಿರ್ಬೇಕು ಅಂಡ್ ಬ್ಯಾಗ್ಸ್ ಕೂಡ ಚೆನ್ನಾಗಿರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಒಂದು ಕಂಪ್ಲೀಟ್ ಔಟ್ಫಿಟ್ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ. ಸೊ ನಾನು ನನ್ನ ಅಮ್ಮನಿಗೋಸ್ಕರ ತಂದಿರುವಂತಹ ಹೊಸ ಬ್ಯಾಗ್ ಇದು. ಎಷ್ಟು ಚೆನ್ನಾಗಿದೆಯಲ್ವಾ ಕಲರ್. ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಇದ್ರ ಪ್ರೈಸ್ ಎಷ್ಟು ಅಂತ ನೆನಪಿಲ್ಲ, ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ ಪ್ರೈಸಸ್ ನ. ಆಮೇಲೆ ಕಾಮೆಂಟ್ ಅಲ್ಲಿ ಕೇಳ್ಬೇಡಿ ಆಯ್ತಾ ಎಷ್ಟು ಅಂತ ಪ್ರೈಸ್, ಬಿಕಾಸ್ ಎಲ್ಲ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಈ ಬ್ಯಾಗ್ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಹಿಂದೆ ಒಂದು ಜಿಪ್ ಇದೆ ಅಂಡ್ ಒಳಗಡೆ ಒಂದು ಜಿಪ್ ಇದೆ ಅಂಡ್ ಈ ತರ ಸ್ಲಿಂಗ್ ಬೇರೆ ಕೊಟ್ಟಿದ್ದಾರೆ ಇದಕ್ಕೆ. ಅದ್ರ ಒಳಗಡೆ ಇನ್ನ ಒಂದು ಜಿಪ್ ಇದೆ ಇಲ್ಲಿ. ಹಾಗೇನೆ ಇಲ್ಲಿ ಇನ್ನೊಂದು ಸೈಡ್ ಜಿಪ್ ಇದೆ, ಕಾಯಿನ್ಸ್ ಎಲ್ಲ ಇಡೋದಕ್ಕೆ, ಮೊಬೈಲ್ ಫೋನ್ ಇಡೋದಕ್ಕೆ, ಏನಾದ್ರೂ ಇಡೋದಕ್ಕೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಅಂಡ್ ಕ್ಲಾಸಿ ಲುಕ್ ಕೊಡುತ್ತೆ ಗೊತ್ತಾ. ಅಂಡ್ ತುಂಬಾನೇ ಸ್ಟರ್ಡಿ ಆಗಿದೆ. ಸೊ ತುಂಬಾನೇ ಟ್ರೆಂಡಿ ಆಗಿ ಕಾಣಿಸುತ್ತೆ ಇದು. ಐ ಲವ್ ದಿ ಕಾಲೋ. ಇದು ನನ್ನ ಅಮ್ಮನಿಗೋಸ್ಕರ ನಾನು ತಗೊಂಡಿರೋದು. ಸೆಕೆಂಡ್ ಬ್ಯಾಗ್ ಇಲ್ಲಿದೆ. ಇದ್ರ ಕಲರ್ ಬ್ಲೂನು ಅಲ್ಲ, ಗ್ರೀನು ಅಲ್ಲ, ಬ್ಲೂ ಅಂಡ್ ಗ್ರೀನ್ ಮಿಕ್ಸ್ ಅಂತೀವಲ್ಲ ಆ ತರ ಕಲರ್ ಇದೆ. ಇದು ತುಂಬಾನೇ ಲೈಟ್ ವೇಟ್ ಅಂಡ್ ಸಖತ್ ಸಾಫ್ಟ್ ಇದೆ. ಇದಕ್ಕೂ ಈ ತರ ಸ್ಲಿಂಗ್ ಕೊಟ್ಟಿದ್ದಾರೆ ಅಂಡ್ ಒಂದು ಜಿಪ್ ಇದೆ. ಇಲ್ಲಿ ಒಳಗಡೆ ಎರಡು ಜಿಪ್ ಇದೆ, ಅಂದ್ರೆ 2 ಡಿಫರೆಂಟ್ ಕಂಪಾರ್ಟ್ಮೆಂಟ್ಸ್ ಇದೆ ಇದಕ್ಕೆ. ಒಳಗಡೆ ಕೂಡ ಕ್ಲಾತ್ ಮೆಟೀರಿಯಲ್ ಚೆನ್ನಾಗಿದೆ. ಬಂದಿರೋದು ಈ ತರನೇ, ಇದೇ ರೀತಿ ಇಟ್ಟಿದೀವಿ ನಾವು. ಹಿಂದ್ಗಡೆ ಕೂಡ ಒಂದ್ ಜಿಪ್ ಇದೆ ಅಂತ ಹೇಳದ್ನಲ್ಲ, ಈ ತರದ ಸ್ಲಿಂಗ್ ಬ್ಯಾಗ್ ಬ್ಯೂಟಿಫುಲ್ ಆಗಿದೆಯಲ್ಲ ಕಲರ್. ಈ ಯೆಲ್ಲೋಗಂತೂ ಎದ್ದು ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಮ್ಯಾಚಿಂಗ್ ಈ ತರದ ಒಂದು ಕ್ಲಚ್ ಬೇರೆ ಕೊಟ್ಟಿದ್ದಾರೆ. ಐ ಲವ್ ದಿಸ್ ಕ್ಲಚ್. ಸೊ 1, 2, 3 ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ. ಇದ್ರಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ ಕಲರ್. ನನಗ್ ಗೊತ್ತಿಲ್ಲ ಅಮ್ಮ ಯಾರಿಗೆ ಯಾವ್ದು ಬ್ಯಾಗ್ ಕೊಡ್ತಾರೆ ಅಂತ, ಬಿಕಾಸ್ ಯಾರ್ಯಾರಿಗೆ ಯಾವ್ಯಾವ್ದು ಸೂಟ್ ಆಗಿರುತ್ತೆ, ಯಾವ್ಯಾವ್ದು ಇಷ್ಟ ಪಡ್ತಾರೆ ಅದ್ರ ಮೇಲೆ ಕೊಡ್ತಾರೆ ಅನ್ಸುತ್ತೆ ಎಲ್ಲರಿಗೂ. ಮೂರನೇ ಬ್ಯಾಗ್ ಬಂದ್ಬಿಟ್ಟು ಈ ತರದ್ದು. ಇದು ಕೂಡ ಒಂಥರ ಪಿಂಕ್ ಅಂತೀವ ಇದಕ್ಕೆ, ಪರ್ಪಲ್ ಅಂತೀವ, ವೈಲೆಟ್ ಅಂತೀವಿ. ಎಸ್, ವೈಲೆಟ್ ಕಲರ್ ಅಲ್ಲಿ ಇದೆ. ಒಂಥರ ಡಿಫ್ರೆಂಟ್ ಶೇಡ್ ಇದು. ವೈಲೆಟ್ ಐ ಡೋಂಟ್ ನೋ, ಬಟ್ ಯಾವ ಕಲರ್ ಅಂತ ನೀವೇ ಗೆಸ್ ಮಾಡಿ. ಇದು ಚೆನ್ನಾಗಿರೋ ಕಲರ್. ಇದಕ್ಕೆ ಗೋಲ್ಡ್ ಹ್ಯಾಂಡಲ್ ಇದೆ. ಇದ್ರದ್ದು ಈ ತರ ಸ್ಟ್ರಿಂಗ್ಸ್ ಇದೆಯಲ್ಲ, ಇದು ತೆಗೆಯೋದಕ್ಕಾಗಲ್ಲ. ತೆಗೆಯೋದಕ್ಕಾಗ್ತಿದ್ರೆ ಇದು ಬ್ಯೂಟಿಫುಲ್. ವೆಡ್ಡಿಂಗ್ ಎಲ್ಲ ಈ ತರ ಹಿಡ್ಕೊಂಡು ಟ್ವಿಂಟಿ ಅಂತ ಹೋಗ್ಬೋದಾಗಿತ್ತು. ಬಟ್ ಇದಕ್ಕೂ ಇಲ್ಲೊಂದು ಜಿಪ್ ಇದೆ ಹಿಂದ್ಗಡೆ ಅಂಡ್ ಇಲ್ಲಿ 2 ಜಿಪ್ ಕೊಟ್ಟಿದ್ದಾರೆ. ಈ ತರ ಬ್ಯಾಗ್ಸ್ ಗಳಿಗೆ ಎಷ್ಟೇ ಚೆನ್ನಾಗಿರ್ಲಿ ಬ್ಯಾಗ್ಸ್, ಅದಕ್ಕೆ ಜಾಸ್ತಿ ಜಿಪ್ಸ್ ಅಂಡ್ ಕಂಪಾರ್ಟ್ಮೆಂಟ್ಸ್ ಇದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತಲ್ವಾ ಲೇಡೀಸ್ಗೆ. ಚಿಕ್ಕ ಚಿಕ್ಕ ಲಿಪ್ಸ್ಟಿಕ್ಸ್, ಮೇಕಪ್ ಐಟಮ್ಸ್ ಇಡೋದಕ್ಕೆ, ಫೋನ್ ಇಡೋದಕ್ಕೆ, ವಾಲೆಟ್ ಅಂದ್ರೆ ದುಡ್ಡು ಇಡೋದಕ್ಕೆ ಅಂಡ್ ಇವಾಗ ಮಾಸ್ಕ್ ಇಡೋದಕ್ಕೆ, ಸ್ಯಾನಿಟೈಸರ್ ಹಾಕೋದಕ್ಕೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದು ಫಂಕ್ಷನ್ ಗೆ ಹೇಳ್ ಮಾಡ್ಸಿರೋದು. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಾ ಸ್ಟೋನ್ ವರ್ಕ್, ಯಾವ್ದ್ರಲ್ಲೂ ಒಂಚೂರು ಸ್ಟೋನ್ ಐಟಮ್ಸ್ ಹೋಗ್ಲಿಲ್ಲ. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಇದು ನನ್ನ ಥರ್ಡ್ ಬ್ಯಾಗ್. 4ನೇ ಬ್ಯಾಗ್ ಬಂದ್ಬಿಟ್ಟು ಎಷ್ಟು ಮುದ್ದಾಗಿರೋ ಬ್ಯಾಗ್, ತುಂಬಾನೇ ಸಾಫ್ಟ್ ಇದೆ, ಗೊಂಬೆ ಮೆಟೀರಿಯಲ್ ತರ ಹಾರ್ಟ್ ಶೇಪ್ ಅಲ್ಲಿ ಇರುವಂತಹ ಬ್ಯಾಗ್. ಇದು ಸೋ ಲವ್ಲಿ ಅಲ್ಲ. ಇದಕ್ಕೆ ಒಂದು ಸಿಂಗಲ್ ಜಿಪ್ ಇದೆ. ಇದ್ರಲ್ಲಿ ಜಾಸ್ತಿ ಇಡೋದಕ್ಕಾಗಲ್ಲ. ಮೇ ಬಿ ಒಂದು ಫೋನ್, ಹಾಗೇನೆ ಸ್ವಲ್ಪ ದುಡ್ಡು, ಮಾಸ್ಕ್ ಇಡ್ಬೋದು ಅಷ್ಟೇ. ಅದ್ ಬಿಟ್ರೆ ಲಿಪ್ಸ್ಟಿಕ್ ಅಂತ ಇಡ್ಬೋದು. ಸೊ ಈ ತರದ ಸ್ಲಿಂಗ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ದು. ಎಷ್ಟು ಚೆನ್ನಾಗಿದೆಯಲ್ಲ ಈ ಸ್ಲಿಂಗ್. ಬೇರೆ ತುಂಬಾನೇ ಕ್ಲಾಸಿ ಆಗಿದೆ ಫಿನಿಶ್ ಇದ್ರದ್ದು. ಯಾವ್ದ್ರದ್ದು ಫಿನಿಶಿಂಗ್ ತುಂಬಾನೇ ಗಲೀಜ್ ಆಗಿಲ್ಲ, ತುಂಬಾನೇ ಬ್ಯೂಟಿಫುಲ್ ಫಿನಿಶ್ ಇದೆ. ಆ ತರ ಇದ್ರೆ ಮಾತ್ರ ಅಲ್ವಾ ಗಿಫ್ಟಿಂಗ್ ಆಗಿ ಕೊಡೋದಕ್ಕೆ ಸಾಧ್ಯ. ಸೊ ಇದು ಇನ್ನೊಂದು ಬ್ಯಾಗ್. ಇದು ನನ್ನ ಕಸಿನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ಐ ಲವ್ ದಿಸ್. ನನಗೂ ಈ ತರದ ಒಂದ್ ಬೇಕು ಅಂತ ತುಂಬಾ ಆಸೆ ಇದೆ. ಸೋ ಪ್ರಿಟಿ. ಇನ್ನೊಂದು ಬ್ಯಾಗ್ ಈ ತರ ಟ್ಯಾನ್ ಕಲರ್ ಅಲ್ಲಿ ತಗೊಂಡಿದೀನಿ. ಆಕ್ಚುಲಿ ತುಂಬಾ ಬ್ಯಾಗ್ಸ್ ತಗೋಬೇಕು ಅಂದ್ರೆ ಅದು ತಲೆಗೆ ಹೋಗಲ್ಲ, ಯಾವ ಕಲರ್ ಬ್ಯಾಗ್ ತಗೊಳ್ಳಿ, ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ. ಅಂಡ್ ಆನ್ಲೈನ್ ಅಲ್ಲಿ ಬೇರೆ ತಗೊಂಡಿರೋದಲ್ಲ, ಸೊ ಅಲ್ಲಿ ಹೋಗಿ ಟಚ್ ಅಂಡ್ ಫೀಲ್ ಮಾಡಿರಲ್ಲ ನಾವು, ಅದು ಬೇರೆ ಟೆನ್ಷನ್ ಇರುತ್ತೆ. ಬಟ್ ಬಂದ್ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇದ್ರಲ್ಲಿ ಯಾವ್ದು ನಾನು ಎಕ್ಸ್ಚೇಂಜ್ ಮಾಡಿಲ್ಲ. ಸೊ ಇದು ಹಾಗೇನೆ ಟ್ಯಾನ್ ಕಲರ್ ಅಲ್ಲಿ ಇದೆ. ಇಲ್ಲೊಂದು ಜಿಪ್ ಇದೆ, ಹಾಗೇನೆ ಈ ಕಡೆ 2 ಜಿಪ್ ಇದೆ. ಬೆಸ್ಟ್ ಥಿಂಗ್ ಅಂದ್ರೆ ಎಲ್ಲಾ ಬ್ಯಾಗ್ಗಳು ತುಂಬಾನೇ ಜಾಗ ಇದೆ. ಸೊ ಎಲ್ಲಾರ್ಗು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಲ್ಲಿ ಇಲ್ಲಿ ತಗೊಂಡ್ ಹೋಗೋದಕ್ಕೆ ಅಂತ. ಅಂಡ್ ಇದಕ್ಕೆ ನೋಡಿ ಕೊಟ್ಟಿರುವಂತ ಡಿಸೈನ್, ಆಲ್ರೆಡಿ ಒಂದು ಬೆಲ್ಟ್ ಇದೆ ಟ್ಯಾನ್ ಕಲರ್ ಅಲ್ಲಿ, ಅದ್ರ ಮೇಲೆ ಈ ತರದ ಒಂದು ಸ್ಕಾರ್ಫ್ ಅಲ್ಲಿ ಕಟ್ಟಿದ್ದಾರೆ. ಬೇಕು ಅಂದ್ರೆ ಇದನ್ನ ಹಾಕ್ಬೋದು, ಬೇಡ ಅಂದ್ರೆ ಕೂಡ ಬಿಡ್ಬೋದು. ಸೊ ಸ್ಟೈಲಿಶ್ ಅಲ್ವಾ. ಇದಕ್ಕೂ ಕೂಡ ಸ್ಲಿಂಗ್ ಇದೆ. ಸೊ ಈ ತರ ಡ್ಯುಯಲ್ ಪರ್ಪಸ್ ಬ್ಯಾಗ್ ಕೊಟ್ಟಾಗ
ಸೊ ಇದು ನೆಕ್ಸ್ಟ್ ಬ್ಯಾಗ್, ಇದು ಸ್ಲಿಂಗ್ ಬ್ಯಾಗ್, ಇದು ಪ್ರಾಪರ್ ಸ್ಲಿಂಗ್ ಬ್ಯಾಗ್. ಸೊ ನನ್ನ ಅಮ್ಮ ಅವ್ರ ತಂಗಿಗೆ ಈ ತರ ಬ್ಯಾಗ್ ಇಷ್ಟ ಅಂತ ಹೇಳಿದ್ರಂತೆ ಯಾವತ್ತು, ಅದಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಆ ತರದನ್ನ ಕೊಟ್ಟಿದ್ದೆ, ಅವ್ರು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸ್ಲಿಂಗ್ ಇಷ್ಟ ಪಡ್ಬೋದು, ಅದನ್ನೇ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೊಂದು ಸ್ಲಿಂಗ್ ಬ್ಯಾಗ್ ಅವರಿಗೆ. ಇದರಲ್ಲಿ ಬೆಸ್ಟ್ ಅಂದ್ರೆ ಏನು ಅಂದ್ರೆ 3 ಕಂಪಾರ್ಟ್ಮೆಂಟ್ಸ್ ಇದೆ. ಯೂಶಲಿ ಸ್ಲಿಂಗ್ ಬ್ಯಾಗ್ ಅಲ್ಲಿ ಒಂದೇ ಒಂದು ಜಿಪ್ ಇರುತ್ತೆ, ಇದರಲ್ಲಿ 1, 2, 3. ಸೊ ತುಂಬಾ ಐಟಮ್ಸ್ ಇಡಬಹುದು. ಮಾಮೂಲಿ ಸಿಟಿಗೆಲ್ಲ ಹೋಗ್ತೀವಲ್ಲ ಶಾಪಿಂಗ್ ಎಲ್ಲ, ಅವಾಗೆಲ್ಲ ಈ ತರದ ಸ್ಲಿಂಗ್ ಬ್ಯಾಗ್ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಐ ಹೋಪ್ ಇದು ಅವ್ರಿಗೆ ಇಷ್ಟ ಆಗುತ್ತೆ. ಅಂಡ್ ಕಲರ್ ಬೇರೆ ಹಾಗೆ ನನ್ನ ಮಮ್ಮೀಸ್ಗೆ ಆಂಟೀಸ್ಗೆಲ್ಲ ಈ ತರ ಕಲರ್ಸ್ ಇಷ್ಟ ಆಗುತ್ತೆ. ವೆರಿ ನ್ಯೂಟ್ರಲ್ ಶೇಡ್ ಕಲರ್ಸ್, ಜಾಸ್ತಿ ಅತಿ ಬ್ರೈಟು ಇಲ್ಲ, ಪೇಸ್ಟಲ್ಲು ಫಂಕಿ ಕಲರ್ಸ್ ಅಲ್ಲ, ವೆರಿ ಸಾಫ್ಟ್ ಕಲರ್ಸ್. ಸೊ ಇದು ನೆಕ್ಸ್ಟ್ ಬ್ಯಾಗ್. ಕೊನೆಯ ಬ್ಯಾಗ್ ಇದೆ, ಇದು ನನ್ಗಿದು ತುಂಬಾನೇ ಇಷ್ಟ ಈ ಬ್ಯಾಗ್ ಕೂಡ. ಯಾಕಂದ್ರೆ ಇದರಲ್ಲಿರುವ ಕಲರ್ ಮೇಲೆ ನಿಮ್ಗೆ ಈ ತರ ಫ್ಲವರ್ ಡಿಸೈನ್ಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್, ಈ ಫ್ಲವರ್ ಡಿಸೈನ್ಸ್. ಹಾಗೇನೆ ಇದರ ಹ್ಯಾಂಡಲ್ ಗೋಲ್ಡನ್ಗೆ ಈ ಕಲರ್ ಬಂದಿರೋದು, ಅದ್ರ ಜೊತೆಗೆ ಇಲ್ಲೊಂದು ಪುಟ್ಟದಾಗಿರುವಂತ ಬೋ ಇರೋದು. ದ ಡೀಟೇಲಿಂಗ್ಸ್ ಆರ್ ಸೋ ಗುಡ್. ಇದಕ್ಕೆ ಡಬಲ್ ಪ್ರೊಟೆಕ್ಷನ್ ಬ್ಯಾಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಈ ತರ ಓಪನ್ ಮಾಡಬೇಕು, ಓಪನ್ ಮಾಡಿದಾಗ ಇಲ್ಲೊಂದು ಇದಿದೆ ಏನಾದ್ರೂ ಹಾಕೋದಕ್ಕೆ. ಅಂಡ್ ಹಿಂದ್ಗಡೆ ಒಂದು ಜಿಪ್ ಇದೆ ಇದಕ್ಕೆ. ಇಲ್ಲಿ ಓಪನ್ ಮಾಡಿದ್ರೆ ಇದಕ್ಕೂ ಒಂದು ಸ್ಲಿಂಗ್ ಇದೆ, ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಪುಟ್ಟದಾಗಿರುವಂತಹ ಕಾಯಿನ್ಸ್ ಎಲ್ಲ ಇಡೋದಕ್ಕೆ ಒಂದು ಜಾಗ ಬೇರೆ ಇದೆ. ಸೊ ಇದು ಕೂಡ ನನ್ನ ಫೇವ್ರೆಟ್, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಸ್ಟರ್ಡಿ ಆಗಿದೆ. ಐ ಲವ್ ದಿಸ್. ಇಷ್ಟೆಲ್ಲ ಬ್ಯಾಗ್ ನೋಡಿದ್ರಲ್ಲ, ಇದು ಎಲ್ಲಿಂದ ಗೊತ್ತಾ? ನಾನು ತಗೊಂಡಿರೋದು ಫ್ರಮ್ ಮೈ ಓನ್ ಮನಿ, ಮೀಶೋ. ಸೊ ಮೀಶೋ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತಾ ಇದೀನಿ. ಮತ್ತೊಂದ್ಸತಿ ನಿಮ್ಮೆಲ್ಲರಿಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆಯ್ತಾ, ಆ ಲಿಂಕ್ ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ಅಂಡ್ ಡೌನ್ಲೋಡ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ನೀವು, ಏನ್ ಇಷ್ಟ ಅದನ್ನ ಶಾಪಿಂಗ್ ಮಾಡ್ಬೇಕು. ಆಕ್ಸೆಸರೀಸ್, ಜ್ಯುವೆಲರೀಸ್, ಬ್ಯಾಗ್ಸ್, ಫುಟ್ವೇರ್ಸ್, ಏನ್ ಇಷ್ಟ ಅದನ್ನ ತಗೊಳ್ಳಿ. ಯಾಕಂದ್ರೆ ಎಕ್ಸ್ಚೇಂಜ್ ಇದೆ, ರಿಟರ್ನ್ ಇದೆ, ಬಜೆಟ್ ಫ್ರೆಂಡ್ಲಿ ಬೇರೆ ಇದೆ. ಅಂಡ್ ಇವಾಗ ಲಾಕ್ಡೌನ್ ಟೈಮ್ ಅಲ್ಲಿ ತುಂಬಾ ಜನ ಮೀಶೋ ಥ್ರೂ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ಸ್ ತಗೊಳ್ತಾರೆ, ಅದನ್ನ ಇನ್ನೊಬ್ರಿಗೆ ಮಾಡ್ತಾರೆ. ನೀವು ಕೂಡ ಅದನ್ನ ಮಾಡಬಹುದು ಅಂತ ಹೇಳ್ತೀನಿ. ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಆಪ್ ನ ನೀವು ಡೌನ್ಲೋಡ್ ಮಾಡಿ. ಆ ತರ ರೀಸೆಲ್ಲರ್ ಆದ್ರೆ, ಬಟ್ ಅದಕ್ಕೆ ಕಾಂಟ್ಯಾಕ್ಟ್ಸ್ ಇರಬೇಕು, ಸ್ಮಾರ್ಟ್ನೆಸ್ ಇರಬೇಕು. ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಬ್ಯಾಗ್ ತಗೊಂಡಲ್ಲ, ನನಗೆ ಯಾವ್ದೋ ಒಂದು ಬ್ಯಾಗ್ ಅಲ್ಲಿ ಇದು ಫ್ರೀ ಆಗಿ ಬಂತು. ಇದನ್ನ ನಾನು ಇಟ್ಕೋತೀನಿ. ಮೇ ಬಿ ನನ್ನ ಮೇಕಪ್ ಬ್ರಷ್ ಹಾಕೋದಕ್ಕೆ ಅಥವಾ ಏನಾದ್ರೂ ಹಾಕೋದಕ್ಕೆ ಯೂಸ್ ಆಗುತ್ತೆ ಅನ್ನೋದು. ತುಂಬಾನೇ ಕ್ಯೂಟ್ ಆಗಿದೆಯಲ್ಲ, ನ್ಯೂಡ್ ಶೇಡ್ ಅಲ್ಲಿ ಅಲ್ಲ, ಬೇಜ್ ಕಲರ್ ಅಲ್ಲಿ ವಿತ್ ಫ್ಲವರ್ ಡಿಸೈನ್ಸ್ ಅಲ್ಲಿ ಫ್ರೀ ಆಗಿ ಕೊಟ್ರೆ ನನ್ಗದು ತುಂಬಾನೇ ಇಷ್ಟ. ಇಷ್ಟೊಂದು ತಗೊಂಡ್ಮೇಲೆ ಕೊಡ್ಬೇಕಲ್ವಾ, ಇಲ್ಲಾಂದ್ರೆ ಯಾರು ಮತ್ತೆ ಶಾಪಿಂಗ್ ಮಾಡ್ತಾರೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಹೇಳಿ ನಿಮಗೆ ಎಲ್ಲ ಬ್ಯಾಗ್ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇಲ್ವಾ ಅಂತ. ನನ್ಗಂತೂ ಪ್ರತಿಯೊಂದು ಇಷ್ಟ ಆಯ್ತು. ಯಾರಿಗೆ ಯಾವ್ದು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಅಮ್ಮ ಕೊಡ್ತಾರೆ ಯಾರಿಗೆ ಯಾವ್ದು ಇಷ್ಟ ಅದ್ರ ಮೇಲೆ. ಅಂಡ್ ಐ ಹೋಪ್ ಅವರೆಲ್ಲರಿಗೂ ಈ ಒಂದು ಪ್ರೀತಿಯಿಂದ ತಂದಿರುವಂತ ಗಿಫ್ಟ್ ಇಷ್ಟ ಆಗಿರುತ್ತೆ. ಅಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರಲ್ಲಿ ಯಾವ್ದು ನಮ್ಮ ಫೇವ್ರೆಟ್ ಬ್ಯಾಗ್ ಅನ್ನೋದು 1, 2, 3, 4 ಅಂತ ಯೋಚನೆ ಮಾಡಿ ನೀವೇ ಹಾಕಿ. ಓಕೆನಾ? ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯಿಂದ ನಿಮ್ಮ ಕನ್ನಡತಿಯನ್ನ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.